ಹೆಸರು ಮನು ಅಂತ ಹೇಳಿ, ವಿದ್ಯಾನಗರ, ಶಿವಮೊಗ್ಗ ಡಿಸ್ಟಿಕ್ಕು, ಶಿವಮೊಗ್ಗ ತಾಲೂಕು. ನಾವೊಂದು 3ನೇ ಕ್ಲಾಸಿಂದ ಅಕ್ಕಿ ಶೋಕಿ ಮಾಡ್ತಾಯಿದ್ದೀನಿ. ಈಗೊಂದು 3-4 ವರ್ಷದಿಂದ ಟೂರ್ನಿಮೆಂಟ್ಗಳಿಗೆ ಸೇರಿ ಅಕ್ಕಿ ಬಿಡ್ತಾಯಿದ್ದೀವಿ. ಫಸ್ಟ್ನೇ ವರ್ಷ 1-1.5 ಗಂಟೆನ ಆರಿಸಿದ್ವಿ ಮಳೆಗೆ, ಅವಾಗಿನ್ನೂ ಅಷ್ಟು ಗೊತ್ತಿದ್ದಿಲ್ಲ. ಆ ಕಡೆ ವರ್ಷ ಒಂದು 3 ಗಂಟೆ 59 ನಿಮಿಷ ಏನೋ ಆರಿಸಿದ್ವಿ ಪಟ್ಟ, 2 ಕಲ್ಲಿ ಪಟ್ಟ. 2019ರಲ್ಲಿ ಬಿಟ್ವಿ. 4 ಗಂಟೆ 5 ನಿಮಿಷ ಆಡಿ ಅಕ್ಕಿ ಇಲ್ಲೇ ಪ್ಲೇಸ್ ಮಾಡಿಕೊಡ್ತು ಶಿವಮೊಗ್ಗ ಡಿಸ್ಟಿಕ್ ಟೂರ್ನಿಮೆಂಟಿಗೆ. ಅದು ಬಂದು ಇದೇ ಮಕ್ಷಿ ಬಿಟ್ಟಿದ್ದು. ಇನ್ನು ಬಾಕಿ ಟೈಮಲ್ಲೂ ಒಳ್ಳೆ ಟೈಮ್ ಆಡಿತ್ತು. ಅವತ್ತಿನ ದಿನ ಏನು ಫಾಲ್ಟ್ ಇತ್ತು ಏನೋ ನಮ್ಮದೇ ಏನೋ ತಪ್ಪಿರುತ್ತೆ, ಆರಲಿಲ್ಲ. ಮತ್ತು ಇನ್ನು ಹುಬ್ಳಿ ಟೂರ್ನಿಮೆಂಟಿಗೆ 0 ಆಯಿತು. ನಮ್ಮದು 3/4 ಗಂಟೆ ಮೇಲೆ ಬೇಕು ಪಲ್ಲ ಅದು ಹೋದರೆ ಬರೋಕ್ಕೆ. ಅವ್ರದ್ದು ಅಲ್ಲಿಂದು ಟೋನಿ ಹಾಗೂ ಬಾಲುವಣ್ಣವರು ನಡೆಸಿದ್ದು ಟೂರ್ನಿಮೆಂಟಿಗೆ ಸೇರಿದ್ವಿ. ಅದೊಂದು 11 ಚಿಲ್ಲರೆ ಆಡಿ ಅಕ್ಕಿ ಕತ್ಲು ಮಾಡಿ ಕೂರ್ತು. ಅಕ್ಕಿ ಇಲ್ಲಿಗೇನೆ 0 ಆಯಿತು. ಬಟ್ ಮತ್ತು ಇನ್ನೊಂದು ಭದ್ರಾವತಿ ತುಂಗಭದ್ರಾ ಅಂತ ಹೇಳಿ ಟೂರ್ನಿಮೆಂಟ್ ನಡೆಸಿದ್ರು, ಅದಕ್ಕೂ ಬಿಟ್ಟಿದ್ವಿ. ಅದಕ್ಕೆ ಒಂಚೂರು ಅಕ್ಕಿ ಕರೆಕ್ಟಾಗಿ ತೋರ್ಸೋಕ್ಕಾಗ್ದಲ್ಲೇ ಹೈಟಾಗಿ ಅದು 0 ಆಯಿತು. 1ರಲ್ಲಿ ಪ್ಲೇಸ್ ಮಾಡಿಕೊಡ್ತಲ್ಲ ಅಂತ ಸುಮ್ಮನೆ ಆದ್ವಿ. ಸರ್, ನಿಮಗೆ ಅಕ್ಕಿ ಶೋಕಿ ಹೆಂಗೆ ಶುರುವಾಗಿದ್ದು? ನಮ್ಮ ಹುಡುಗ ಒಬ್ಬ ಇದ್ದ, ಕುಶಲ ಮತ್ತು ಧನು ಅಂತ ಹೇಳಿ, ಭದ್ರಾವತಿಲಿ ಅವರು ಶೋಕ್ದಾರೆ. ಹೋದ ವರ್ಷ ಅವರು 5th ಪ್ಲೇಸ್ ಮಾಡಿರೋದೆ, ಕುಶಲ ಅಂತ ಹೇಳಿ. ಅವ್ರ ಮನೆಗೆ ನಾವು ಸಣ್ಣ ಹುಡುಗರು ಇದ್ದಾಗ ಒಂಚೂರು ಫ್ರೆಂಡ್ ಅಲ್ಲ, ಹೋಗಿ ನೋಡ್ತಾ ಇರ್ತಿದ್ವಿ. ಹಂಗೆ ಕ್ರೇಜ್ ಉಟ್ಕಂತು. ಧನು ಅಂತ ಹೇಳಿ ಆ್ಯಕ್ಚುಲಿ ಕೋಳಿ ಕುರಿಗಿಂತ ಪಾರಿವಾಳ ಫೀಲ್ಡಿಗೆ ತಂದವನೇ ಅವನು. ಬಟ್ ಅವನು ಸಾಕೋದು ಅಕ್ಕಿ ಎಲ್ಲ ತಂದು ಕೊಡೋದು ಮಟ್ದ. ಮೈಸೂರು ಸುನಿಯಣ್ಣ ಅಂತ ಒಬ್ಬರಿದ್ದಾರೆ, ಅವ್ರು ಅಕ್ಕಿ ಉಡಾನ್ ಹೆಂಗೆ ಮಾಡಬೇಕು, ಅಕ್ಕಿ ಹೆಂಗೆ ಪಳಗಿಸ್ಕೋಬೇಕು ಅಂತ ಎಲ್ಲ ಅವ್ರು ಹೇಳ್ಕೊಟ್ರು. ಅವ್ರು ಹೇಳ್ದಂಗೆ ಬಿಟ್ಕೊಂತ ಬಂದ್ವಿ. ಒಳ್ಳೆ ರಿಸಲ್ಟ್ ಬಂದವು ಅಕ್ಕಿಗಳು. 2 ವರ್ಷದಿಂದ 4 ಅವರ್ ಮೇಲೇ ಅಕ್ಕಿ ಬಿಟ್ಕೊತಾ ಇದ್ದೀವಿ. ನ್ಯಾಚುರಲ್ಲೇ ಬಿಡ್ತಿದ್ದೀವಿ. ನೀವು ಲೈನ್ ಯಾವ ಥರ ಮಾಡ್ಕೊಂಡಿ ಸರ್? ಈಗ ನಮಗೆ ಫೇವ್ರೇಟು ಅಂದರೆ ಮಕ್ಷಿ, ತಿರುವಾಲು, ಧೂಮ. ಆ ಲೈನನ್ನು ಮೈಸೂರು ಸುನಿಯಣ್ಣವರಿಂದನೇ ಇಸ್ಕೊಬಂದಿದ್ದು. ಅವ್ರ ಹತ್ರ ಈ ಸಲ ಅಕ್ಕಿ ಇಲ್ಲದಕ್ಕೆ ಅವ್ರ ಫ್ರೆಂಡ್ ಹತ್ರ ಅಂತ ಹೇಳಿ ಮೈಸೂರು ಇಲ್ವಲ್ಲ ಅಂತ ಹೇಳಿ ಒಂದು ಊರಿದೆ ಅಲ್ಲಿ ಮೈಸೂರಲ್ಲಿ. ಅವರ ಸೋಮಣ್ಣ ಅಂತ ಹೇಳಿ ಒಳ್ಳೆ ಶೋಕ್ದಾರ್. ಅವ್ರದ್ದು ಫಸ್ಟ್ ಪ್ಲೇಸ್ ಆಗಿದೆ ಮೈಸೂರು ಇಲ್ವಲ್ಲ ಟೂರ್ನಿಮೆಂಟಿಗೆ. ಅವ್ರ ಹತ್ರದಿಂದ ಅಕ್ಕಿಗಳು ತಂದ್ವಿ, ಚೆನ್ನಾಗಿತ್ತು. ಒಂದು 36,000 ಏನೋ ಕೊಟ್ಟು ಒಂದು 20-27 ಅಕ್ಕಿಯನ್ನು ತಂದೆ ನಾನು. ಅಲ್ಲಿಂದ ತಂದು ಅದರಲ್ಲೇ ಈಗ ಲೈನ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಸರ್, ಫಸ್ಟು ನಿಮಗೆ ಟೂರ್ನಮೆಂಟಲ್ಲಿ ಪ್ಲೇಸ್ ಮಾಡಿಕೊಟ್ಟಿದ್ದು ಅಕ್ಕಿ ಯಾವುದು? ಫಸ್ಟು ನನಗೆ ಪ್ಲೇಸ್ಮೆಂಟ್ ಮಾಡಿಕೊಟ್ಟಿದ್ದು ಅಂದರೆ ನನ್ನ ಮಕ್ಷಿನೇ. ಅದು ಈ ವರ್ಷವೇ ಬಿಡೋದು ನಮಗೆ ಗೊತ್ತಿದ್ದಿಲ್ಲ. ಮತ್ತು ನಾವು ಫೋಟೋಗ್ರಫಿ ಮಾಡೋದು ಸೀಸನ್ ಟೈಮಲ್ಲಿ ಹೋದ್ಸಲನೇ ಒಳ್ಳೆ ಟೈಮ್ ಬಿಡ್ತಿದ್ವಿ. ಒಂದು 7 ಚಿಲ್ಲರೆ 8 ಚಿಲ್ಲರೆ ಆಡೋದು ಪಟ್ಟ. ಒಂದು 3 ದಿನ ಬಂದ್ ಮಾಡ್ಕೊಂಬಿಟ್ಟು ಉಡಾನ್ ಮಾಡೋಕ್ಕಾಗಲಿಲ್ಲ ಸರಿಯಾಗಿ. ಮತ್ತು ಕೈ ಉಡಾನು ದಮ್ ರಸ ಎಲ್ಲ ಕುಡಿಸಿ ಅದು ನಮ್ಮ ಸುನಿಯಣ್ಣ ಹೇಳ್ಕೊಟ್ಟಿದ್ರು. ಆ ಥರ ಮಾಡೋಕ್ಕೆ ಆಗಲಿಲ್ಲ. ಹೋದರೆ ನನಗೆ ಕಂಟಿನ್ಯೂ 1 ವಾರ 15 ದಿನ ಆರ್ಡ್ರಿಗೆ ಬ್ಯುಸಿ ಆಗಿಬಿಟ್ಟೆ. ಡೇಟಿಗೆ ಬಿಡೋಕ್ಕಾಗಲಿಲ್ಲ. ಆವಾಗ ಬರೀ ಅಕ್ಕಿ ಅದಕ್ಕೇನು ನಾವೇನು ತಯಾರು ಮಾಡಿದ್ದಿಲ್ಲ. ಅದ್ರ ಕೆಪಾಸಿಟಿ ಎಷ್ಟಿತ್ತೋ ಪಟ್ಟ ಅಷ್ಟು ತಾರಿ 4 ಗಂಟೆ ಹತ್ತತ್ರ ಆಡಿದ್ದು. 4 ಗಂಟೆಗೆ 5 ನಿಮಿಷ ಏನೋ ಕಮ್ಮಿ ಇದ್ದಂಗೆ ಕೂರ್ತು ಅಕ್ಕಿ ಮನೆಗೇನೆ. ಸರ್, ನೀವು ಯಾವ ಥರ ಅಕ್ಕಿ ಟ್ರೈನಿಂಗ್ ಕೊಡ್ತೀರಾ? ಸರ್, ಏನಿಲ್ಲ, ಅಕ್ಕಿ 2 ಕಲ್ಲಿ 1 ಕಲ್ಲಿ ಆಗೋವರೆಗೂ ನೋಡ್ತೀವಿ. ಕಲ್ಲಿ ಆದಮೇಲೆ ದೊಡ್ಡ ಅಕ್ಕಿ 1 ಅಕ್ಕಿ ಜೊತೆಗೆ ಬಿಡ್ತೀವಿ. ಅದು ಆಟಕ್ಕೆ ಕರ್ಕೊಂಡು ಹೋಗ್ತಾ ಇರುತ್ತೆ. ಮತ್ತು ಅದು ಆಡು ಇಳಿದಿದ್ದ ಕೂಡಲೇ ಪುಕ್ಕ ಹಾಕ್ಬಿಟ್ಟು ದಮ್ ತೆಗಿತೀವಿ. ದಮ್ ತೆಗೆದ್ಮೇಲೆ ನೀರು ಕುಡಿಸ್ಬಿಟ್ಟು ಮತ್ತೊಂದು ಸ್ವಲ್ಪ ಹೊತ್ತು ಉಡಾನ್ ಬಾಕ್ಸಿಗೆ ಹಾಕಿ ಬಿಡ್ತೀವಿ. ಸಂಜೆವರೆಗೂ ಇರುತ್ತೆ, ಬಿಸಿಲಲ್ಲೇ ಇರ್ತವೆ. ಆಮೇಲೆ ಹಂಗೆ ರೂಢಿ ಆಗ್ತಾ ಬರ್ತವೆ. ಅದು ಬಿಗಿ ಹೊಡ್ತಕ್ಕೆ ಬರೋವರೆಗೂ ಡೈಲಿ ಬಿಡ್ತಾ ಇರ್ತೀವಿ. ಬಿಗಿ ಹೊಡ್ತಕ್ಕೆ ಬಂದ ಮೇಲೆ ಏರ್ ಬಾಜಿಗೆ ಆದಮೇಲೆ 2 ಬಂದು 1 ಉಡಾನು, ಇಲ್ಲ 3 ಬಂದು 2 ಉಡಾನು, ಆ ಥರ ಮಾಡ್ಕೊತ ಬಿಡ್ತೀವಿ. ಬಿಡಬೇಕಾದ್ರೆ ಮತ್ತೆ ಅವಕ್ಕೆ ಕೈ ಉಡಾನ್ ಮಾಡ್ಕೊತೀವಿ. ಆಡು ಬಂದು ಇಳಿದಾದ್ಮೇಲೆ ಕೈ ಉಡಾನ್ ಮಾಡಿ ದಮ್ಮೆಲ್ಲ ತೆಗೆದು ವಾಟರ್ ಮಸಾಜ್ ಮಾಡಿ ಬಿಸಿಲಿಗೆ ಹಾಕ್ತೀವಿ. ನಾಟಿ ಔಷಧಿ ಅಂದರೆ ಅದೇ ದಮ್ ರಸ ಅಷ್ಟೇ ನಾವು ಮಾಡೋದು. ಬಿಳಿ ಈರುಳ್ಳಿ ಮತ್ತು ಒಂಚೂರು ಶುಂಠಿ, ಬೆಲ್ಲ, ತಾಟಿ ಬೆಲ್ಲ ಅಂತ ಬರುತ್ತೆ. ಆ 3 ಇದು ಮಾಡಿಬಿಟ್ಟು ಹಿಂಡ್ಬಿಟ್ಟು ಕೊಬ್ಬರಿಲಿ ತುರಿತೀವಲ್ಲ ಆ ಥರ ತುರಿದ್ಬಿಟ್ಟು ಅದ್ರದ್ದು ರಸ ಅಷ್ಟೇ ಒಂದು 5 ml 3 ml ಸೈಜ್ ತಕ್ಕನಂಗೆ ಅಕ್ಕಿ ಏಜ್ ತಕ್ಕನಂಗೆ ಕೊಡ್ತೀವಿ. ಇದು ಮಾಡೋದ್ರಿಂದ ಏನು ಲಾಭ? ಅಕ್ಕಿಗೆ ದಮ್ ಕಟ್ಟೋದು ಕಲಿತವೆ. ಬೇಗ ಬಾಯಿ ತೆಗೆಯಲ್ಲ, ಓಪನ್ ಮಾಡಲ್ಲ ಬಾಯಿ. 1 ವಾರ 15 ದಿನಕ್ಕೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಯಾಕಂದರೆ ನಮ್ಮ ಮೈಸೂರು ಸುನಿಯಣ್ಣ ಅಂತ ಹೇಳಿ 11 ಗಂಟೆ 57 ನಿಮಿಷ ಆರಿಸಿದ್ದಾರೆ ಅಕ್ಕಿ ಟೂರ್ನಿಮೆಂಟಿಗೆ. ಅವರು ಹೇಳ್ಕೊಟ್ಟಿದ್ದು ಈ ಥರ ಮಾಡಿ ಕೈ ಉಡಾನ್ ಮಾಡ್ಕೊಂಡಾದ್ಮೇಲೆ ದಮ್ ರಸ ಕುಡಿಸಿ ಬಿಸಿಲಿಗೆ ಹಾಕ್ರಿ, ಚೆನ್ನಾಗಿ ಆಡುತ್ತೆ ಅಕ್ಕಿ, ರಿಸಲ್ಟ್ ಬರುತ್ತೆ ಅಂತ ಹೇಳಿದ್ರು. ಅದೇ ಥರ ಮಾಡಿದ್ವಿ, ನಮಗೂ ರಿಸಲ್ಟ್ ಬಂತು. ಅವ್ರು ಹೇಳ್ಕೊಟ್ಟಿದ್ದಾರೆ ಕೆಲವು ಟಿಪ್ಸು, ಆ ಥರ ಬಿಟ್ಕೊತ ಬಂದ್ವಿ. ನಾವು ಅದನ್ನೇ ಮಾಡಿದ್ವಿ.
ರಿಸಲ್ಟ್ ಬಂತು ನಮಗೆ. ನೆಕ್ಸ್ಟ್ ಈಗ ಟೂರ್ನಮೆಂಟಿಗೆ ಯಾವ್ದು ರೆಡಿ ಮಾಡ್ತೀರಾ? ಧೂಮ, ಮಕ್ಷಿ, ಒಂದು ತಿರುವಲ್ 3 ರೆಡಿ ಮಾಡ್ತಾ ಇದ್ದೀನಿ. ಮತ್ತು ಈ ಸಲ ಆಡಿರೋದೊಂದು ಇದೆಯಲ್ಲ ಅದನ್ನು ಈಗ ಆಲ್ರೆಡಿ 1.5 ಗಂಟೆ ಆಡ್ತಾ ಇದೆ. ಈಗಲೇ ರೆಡಿ ಮಾಡ್ತಾ ಇದ್ದೀವಿ. ಸ್ಟಾರ್ಟಿಂಗೇ ಡೇಟ್ ತಗೊಳ್ಳೋಣ ಅಂತೇಳಿ. ಆಮೇಲೆ ಮಳೆ ಜಾಸ್ತಿ ಆಯಿತು ಅಂದರೆ ಉಡನ್ ಮಾಡೋಕ್ಕಾಗಲ್ಲ, ಇಲ್ಲಿ ಮಳೆ ಸಿಕ್ಕಾಬಟ್ಟೆ ಇರುತ್ತೆ. ನೀವು ಸರ್ ಅಕ್ಕಿ ತರೋದು ಕೊಡೋದು ಮಾಡ್ತಾ ಇರ್ತೀರಾ ಶೋಕ್ದಾರ್ಗಳಿಗೆ? ನಾವು ತರ್ತೀವಿ ಸರ್ ಅಷ್ಟೇ, ಅಕ್ಕಿ ಸೇಲ್ ಮಾಡಲ್ಲ ಜಾಸ್ತಿ. ಮತ್ತು ಫ್ರೆಂಡ್ ಸರ್ಕಲಲ್ಲೇ ಅಕ್ಕಿಗಳು ಕೊಡ್ತೀವಿ. ಸರ್ ಈ ಅಕ್ಕಿ ಶೋಕಿಲು ಭಾರಿ ಜಿದ್ದಿ ಇರುತ್ತಲ್ಲ? ಅದು ಸಹಜ ಸರ್. ಅದು ಶೋಕಿ ಅಂದಮೇಲೆ ಎಲ್ಲ ಶೋಕಿಲೂ ಅಷ್ಟೇ. ಶೋಕ್ ಮಾಡ್ತೀವಿ ಅಂದರೆ ಅದರಲ್ಲಿ ಹೊಟ್ಟೆ ಹುರ್ಕೊಳ್ಳೋರು ಇರ್ತಾರೆ, ನಮ್ಮಲ್ಲೇ ಹಾಕ್ಕೊಡೋರು ಇರ್ತಾರೆ. ಹಂಗಾಗಿ ಏನು ಮಾಡೋಂಗಿಲ್ಲ. ಎಲ್ಲರೂ ಇದ್ದಾಗಲೇ ನಾವು ಅವ್ರ ಮುಂದೆ ಬಿಟ್ಟು ಮಾಡಿದ್ಮೇಲೆ ಅವರಿಗೆ ಒಂದಿನ ಅನಿಸುತ್ತೆ. ನಾವಂತೂ ಆರೋದು ಮೂಕ್ ಪ್ರಾಣಿ ಪಕ್ಷಿ. ಅದು ಆರಿದ್ದನ್ನು ನೋಡಿ ನಾವೆಲ್ಲೇ ಆರಿದ್ರೂ ಖುಷಿ ಪಟ್ಬಿಟ್ಟು ಆರ್ತಲ್ಲ ಅಂತೇಳಿ ಮತ್ತು ಒಳ್ಳೆ ಟೈಮ್ ಆರ್ತಾ ಇತ್ತು ಅಂದರೆ ಅಲ್ಲೆಲ್ಲ ಹೋಗಿ ಬರ್ತೀವಿ, ನೋಡ್ಕೊಂಡು ಖುಷಿಗೋಸ್ಕರ ಸಾಕ್ತೀವಿ ಅಷ್ಟೇ ನಾವು. ಸರ್ ನಿಮ್ಮ ಅಣ್ಣ ಯಾವ್ಯಾವ ಜಾತಿ ಫ್ಯಾನ್ಸಿ ಪಾರಿವಾಳಗಳನ್ನು ಸಾಕಿದ್ದಾರೆ? ನಮ್ಮ ಅಣ್ಣ ಅಂತ ಹೇಳಿ ಸಂತೋಷ್ ಸಿಂಗ್ ಅಂತ ಹೇಳಿ ವಿವಿಧ ಜಾತಿ ಫ್ಯಾನ್ಸಿಗಳೆಲ್ಲ ಇದೆ. ಹೋಮರು, ಬ್ಯೂಟಿ ಹೋಮರು, ಲಂಡನ್ ಹೋಮರು, ಪಾಕಿಸ್ತಾನಿ ಹೋಮರು, ಸ್ಯಾಟಿನೈಟು, ಲಕ್ವಾದ್ರಲ್ಲೇ 4-5 ಥರ ಲಕ್ವಾ ಮತ್ತು ಕಿಂಗು, ಇನ್ನೂ ಯಥೇಚ್ಛವಾಗಿ ಇದ್ದಾವೆ. ಒಳ್ಳೊಳ್ಳೆ ಫ್ಯಾನ್ಸಿ ಇದ್ದಾವೆ. ಹೊರಗಡೆಯಿಂದ ಎಲ್ಲ ತುಂಬ ರೇಟ್ ಕೊಟ್ಟು ತರಿಸ್ತಾರೆ. ಒಂದು 40-50 ಫ್ಯಾನ್ಸಿ ಅಕ್ಕಿಗಳಿದ್ದಾವೆ. ಸರ್ ಈ ಫ್ಯಾನ್ಸಿ ಪಾರಿವಾಳಗಳನ್ನು ಸಾಕೋದು ಯಾವ ಥರ? ಅದಕ್ಕೆ ನವಣೆ, ಸಜ್ಜೆ, ರಾಗಿ, ಜೋಳ 3 ಇದು ಮಾಡಿ ಸಾಕ್ತಾರೆ. ಸರ್ ಇದ್ರ ಬ್ರೀಡಿಂಗ್ ಪ್ರೋಸೆಸ್ ಎಲ್ಲ ಯಾವ ಥರ? ಮಾಮೂಲಿನೇ ಪಾರಿವಾಳದು, ಮಾಮೂಲಿನೇ. ಜೊತೆ ಹಾಕ್ತೀವಿ. ಜೊತೆ ಹಾಕಿದ್ಮೇಲೆ 1 ತಿಂಗಳಿಗೆ ಎಲ್ಲ ಮೊಟ್ಟೆಗೆ ಬರುತ್ತೆ. ಮೊಟ್ಟೆ ಮರಿ ಮಾಡೋದು. ಮತ್ತು ಅದು ಚೆನ್ನಾಗಿ ನೋಡ್ಕೊತಾವೆ. ಫ್ಯಾನ್ಸಿ ಮರಿ ಗಿರೆಬಾಜಿಗಿಂತ ಫ್ಯಾನ್ಸಿ ಚೆನ್ನಾಗಿ ತೆಗಿತಾವೆ ಮರಿಗಳು. ಚೆನ್ನಾಗಿ ನೋಡ್ಕೊತವೆ, ಒಳ್ಳೆ ಫೀಡಿಂಗ್ ಮಾಡ್ತವೆ. ಅವೇ ತುಂಬ ಚೆನ್ನಾಗಿ ನೋಡ್ಕೊತವೆ. ಫ್ಯಾನ್ಸಿದು ಸೇಲ್ಸ್ ಎಲ್ಲ ಯಾವ ಥರ ಸರ್? ಸೇಲ್ಸು ನಮ್ಮ ಅಣ್ಣ ಕೆಲವು ಟೈಮು ಕೊಡ್ತಾರೆ, ಇನ್ನು ಕೆಲವು ಟೈಮು ಬ್ರೀಡಿಂಗು ಲೈನು ಉಳಿಲಿ ಅಂತ ಹೇಳಿ ಹಾಗೆ ಇಟ್ಕೊತಾರೆ. ಒಂದೊಂದಕ್ಕೆ ಒಂದೊಂದು ಥರ ರೇಟ್ ಇದೆ. ಮತ್ತು ರೇಸ್ ಹೋಮರು 1-2 ಜೊತೆ ಇದೆ. ಅದರಲ್ಲೂ ತಿರುವಲ್ಲು, ಬಡಾಂಕ ಕಣ್ಣು ಮತ್ತು ಪಿಳಾಂಕ ಕಣ್ಣಿಂದು 2 ಥರ ಇದ್ದಾವೆ. ಮತ್ತು ಇನ್ನೆಲ್ಲ ಕಳಂಕ ಕಣ್ಣಿನ ಹೋಮರು, ಬ್ಯೂಟಿ ಹೋಮರು, ಸ್ಯಾಟಿನೈಟು ಅವೆಲ್ಲ ಇದೆ. ಸ್ಯಾಟಿನೈಟ್ ಬಂದು 8,000-10,000 ಪೇರು ಮರಿಗಳೇ. ಮತ್ತು ಲಕ್ವಾದ್ರಲ್ಲೇ ಸ್ಟಾರ್ಟಿಂಗು ಸಿಂಗಲ್ ತೊಗೊಳೋದಾದರೆ 1,500-2,000 ಇರುತ್ತೆ. ಪೇರ್ ತಗೊಂಡ್ರೆ 3,000 ಇರುತ್ತೆ. ಅಲ್ಲಿಂದ ಅದೂ ಅಷ್ಟೇ 10,000-15,000ವರೆಗೂ ಪೇರು ಇದ್ದಾವೆ. ಲಕ್ವಾದ್ರಲ್ಲೇ 4-5 ಥರ ಇದೆ. ಸರ್ ಇದು ಹೋಮರ್ಗಳನ್ನ ರೇಸಿಗೆ ಬಿಡ್ತಾರಾ? ಇಲ್ಲಿ ನಡೆಯಲ್ಲ ಸರ್ ರೇಸು. ಇದರಲ್ಲಿ ತಮಿಳ್ನಾಡಲ್ಲೆಲ್ಲ ಜಾಸ್ತಿ ಸರ್ ರೇಸು. ರೇಸ್ ಹೋಮರ್ ಅಲ್ಲಿ ಜಾಸ್ತಿ. ಅಲ್ಲಿ ಎಲ್ಲ ಎಷ್ಟು ನಿಮಿಷಕ್ಕೆ ಬೇಗ ಬರುತ್ತೆ ಅಂತ ಹೇಳಿ, ಮನೆಗೆ ಯಾವ್ದು ಬೇಗ ಬರುತ್ತೆ ಅಂತ ಆ ಥರ ರೇಸ್ ಇರುತ್ತೆ. ಮತ್ತು ಲಕ್ಷಾಂತರ ರೂಪಾಯಿ ಇದಿರುತ್ತೆ ಪ್ರೈಸಸ್ಸು. ಮತ್ತು ಗಾಡಿ ಇನ್ನು ನಮ್ಮ ಶಿವಮೊಗ್ಗ ಲೋಕಲ್ ಟೂರ್ನಿಮೆಂಟ್ ಗಿರಿಬಾಜಿಲೂ ಹೆಂಗೆ ಮಾಡ್ತಾರೋ ಅದೇ ಥರ ಅಲ್ಲೂ ಇರುತ್ತೆ. ಅಂದರೆ ಅಮೌಂಟ್ ಜಾಸ್ತಿ ರೇಸ್ ಹೋಮರ್ ಟೂರ್ನಿಮೆಂಟಿಗೆ. ಇಲ್ಲಿ ಯಾರೂ ಮಾಡಿಲ್ಲ, ಇಲ್ಲಿ ಯಾರೂ ಸಾಕಿಲ್ಲ ಹೋಮರ್ ತುಂಬ. ಅವ್ರು ಸುಮಾರು ಒಂದು 20-25 ವರ್ಷದಿಂದ ಅಕ್ಕಿ ಶೋಕಿ. ಅವ್ರು ಮೊದಲಿಗೆ ನಾಯಿ ಫೀಲ್ಡಲ್ಲಿ ಇದ್ದಿದ್ದು. ಡಾಗ್ ಶೋ ಮತ್ತು ಡಾಗ್ ಸೇಲಿಂಗ್ಸು ಅವೆಲ್ಲ ಮಾಡ್ತಾಯಿದ್ರು. ಅವರು ಪ್ರಾಣಿ ಪಕ್ಷಿ ಅಂದರೆ ಅವ್ರಿಗೆ ತುಂಬ ಇಷ್ಟ. ಲವ್ ಬರ್ಡ್ಸಿಂದ ಹಿಡ್ದು ಏನೇನು ಡಿಫ್ರೆಂಟ್ ಏನಿರುತ್ತೋ ಅದನ್ನೆಲ್ಲ ತರಿಸೋರು. ಶಿವಮೊಗ್ಗ ಡಿಸ್ಟಿಕ್ಕಲ್ಲೇ ಆ ಥರ ಫ್ಯಾನ್ಸಿ ನಿಮಗೆಲ್ಲಿ ಕಲೆಕ್ಷನ್ ಮಾಡಿದ್ರೂ ಸಿಗಲ್ಲ. ಬೇರೆ ಬೇರೆ ಸ್ಟೇಟಿಂದ ಇರ್ಬೋದು ಮತ್ತು ಹೊರಗಡೆಯಿಂದ ಎಲ್ಲ ತರಿಸಿದ್ದಾರೆ. ನಿಮಗೆ ಯಾವ ಥರ ಫ್ಯಾನ್ಸಿ ಬೇಕೋ ಆ ಥರ ಫ್ಯಾನ್ಸಿ ನಮ್ಮಲ್ಲಿ ಸಿಗುತ್ತೆ ನಮ್ಮ ಅಣ್ಣನ ಹತ್ರ. ಅವ್ರಿಗೆ ಮತ್ತೆ ಒಂದು ಸಲ ಅದು ಯಾವ್ದಾದ್ರು ಪಾರಿವಾಳ ಪಿಜನ್ ಇಷ್ಟ ಆಯಿತು ಅಂದರೆ ಹೊರಗಡೆಯಿಂದ ಎಷ್ಟೇ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ತೊಗೊಂಬಂದ್ಬಿಡ್ತಾರೆ. ಮತ್ತು ಫ್ಯಾನ್ಸಿಲಿ ಈ ಥರ ವೆರೈಟೀಸ್ ಇಲ್ಲ ಅನ್ನಂಗಿಲ್ಲ. ನೀವು ಪಾರಿವಾಳದ್ರಲ್ಲಿ ಇಂತಿಂಥ ಜಾತಿ ಇದ್ದಾವ ಅಂತ ಅಲ್ಲಿ ಬಂದು ನೋಡಿದಾಗ್ಲೇ ಗೊತ್ತಾಗೋದು. ಆ ಥರ ಫ್ಯಾನ್ಸಿ ಇದ್ದಾವೆ ನಮ್ಮ ಅಣ್ಣನ ಹತ್ರ. ಸರ್ ನೀವು ಈ ಕುರಿ ಫೀಲ್ಡಿಗೆ ಯಾವಾಗಿಂದ ಬಂದಿದ್ದು? ಅದು ನಮ್ಮ 4ನೇ ಕ್ಲಾಸಲ್ಲ 5ನೇ ಕ್ಲಾಸಲ್ಲ ಇದ್ದಾಗ ಮನೆಗೆ ಒಂದು ಮರಿ ತಂದು ಕಟ್ಟಿದ್ವಿ. ಅದು ಈಗೀಗ ಜಾತಿ ಹೆಸರು ಗೊತ್ತಾಗಿದೆ. ಅವಾಗೇನಿಲ್ಲ, ಕೆಂದು ಬಣ್ಣ ಚೆನ್ನಾಗಿತ್ತು, ಗುದ್ದದು ಅಂತ ಹೇಳಿ ಮನೆಗೆ ತಂದು ಕಟ್ಟಿದ್ವಿ ಹಬ್ಬಕ್ಕೆ ಮಾಡೋಕ್ಕೆ ಅಂತ ಹೇಳಿ. ಅದರಿಂದ ಒಂಚೂರು ನಾನು ಆಡಿಸ್ಬೇಕು, ನಾನು ಇದು ಮಾಡಬೇಕು ಅಂತೇಳಿ ಅವಾಗ್ಲಿಂದನೂ ಶೋಕಿ ತುಂಬ ಇತ್ತು.
ಈಗ ಲಾಕ್ಡೌನ್ ಇತ್ಲಾಗಿಂದ ನಮ್ಮ ಹುಡುಗರ ಮನೆ ತಟ್ಟೆಹಳ್ಳಿ ಹುಡುಗರ ಮನೆಗೆ ಅಲ್ಲೇ ಆಲ್ಟ್ ಆಗಿದ್ದೆ. ಅಲ್ಲೇ ಎಲ್ಲ ಕಲ್ತ್ಕೊಂಡು ಹುಡುಗರೆಲ್ಲ ಭಾರಿ ಚೆನ್ನಾಗಿ ಹೇಳ್ಕೊಟ್ರು. ಮರಿ ಬಗ್ಗೆ ಎಲ್ಲ ಇದು ಮಾಡಿದ್ರು. ಮೊನ್ನೆ ತಡ್ಸಾಕಣದಲ್ಲಿ 2nd ಪ್ಲೇಸ್ ಆಯಿತು ನಮ್ಮದೇ 6ರಲ್ಲೂ ಮರಿ. ಹಂಗಾಗಿ ಕುರಿ ಶೋಕಿ ಬಂದಿದೆ ನಮ್ಮ ಹುಡುಗರ ಕಡೆಯಿಂದ. ನಿಮ್ಮ ಬ್ಯಾಚಲ್ಲಿ ಯಾವ್ಯಾವ ಮರಿಗಳಿದಾವೆ ಸರ್? 6ರಲ್ಲೊಂದು 2 ಮರಿ ಇದ್ದಾವೆ. ಈಗ ಮೊನ್ನೆ ಒಂದು ಸಿಂಗಲ್ ಅಲ್ಲಿ ಕೆಡವಿರೋದು ವಿಷ್ಣುದಾದ ಅಂತ ಒಂದಿದೆ. ಮತ್ತು 2ರಲ್ಲಿ ನಾವು 3 ಮರಿ ಇದ್ದಾವೆ. ಸರ್ ನೀವು ಕುರಿಗಳಿಗೆ ಯಾವ್ಯಾವ ಥರ ಫುಡ್ಡು ಟ್ರೈನಿಂಗ್ ಎಲ್ಲ ಕೊಡ್ತೀರಾ? ಸರ್ ಬೆಳಗ್ಗೆ ಹೊತ್ತು 1 kg ಹುರುಳಿ, ಒಂದು ಅರ್ಧ ಲೀಟ್ರು ಹಾಲು, 2 ಮೊಟ್ಟೆ, 1.5 ಪುಟ್ಟಿ ಹುಲ್ಲು ಕೊಟ್ಬಿಟ್ಟು ಆಮೇಲೆ ಬಿಸಿಲಿಗೆ ಹಾಕ್ತೀವಿ. ಮಧ್ಯಾಹ್ನದ ಹೊತ್ತು ರಾಗಿ ಅಂಬ್ಲಿ ಕೊಡ್ತೀವಿ. ಮತ್ತು ಸಂಜೆ ಟೈಮಲ್ಲಿ ಸೇಮ್ ಅರ್ಧ ಲೀಟ್ರ್ ಹಾಲು, ಇನ್ನೊಂದು ಮೊಟ್ಟೆ, 1.5 kg ಹುರುಳಿ, 2 ಪುಟ್ಟಿ ಹುಲ್ಲು. ಸರ್ ನೀವು ಮರಿಗಳನ್ನೆಲ್ಲ ಎಲ್ಲಿಂದ ತರ್ತೀರಾ? ಹೊಸ್ತಾ ಥರದಾರೆ ನಾವು ಬಾಗಲಕೋಟೆ, ರಾಣೆಬೆನ್ನೂರು, ಹೊನ್ನಳ್ಳಿ 3 ಕಡೆಯಿಂದ ಮರಿ ತರ್ತೀವಿ. ನಮ್ಮ ಕುರಿ ಫೀಲ್ಡಿಗೆ ತಂದಿರೋರು ಬಂದು ನಮ್ಮ ದೇವು ಅಂತ ಹೇಳಿ ತಟ್ಟೆಹಳ್ಳಿ, ಹರೀಶ ಭಟ್ಟು ಅಂತ ಹೇಳಿ ತಟ್ಟೆಹಳ್ಳಿಯನು, ಮತ್ತು ನವೀನ ಅಂತ ಹೇಳಿ ದಾವಣಗೆರೆಯವರು. ನವೀನನು ಮತ್ತು ನಮ್ಮ ಹರೀಶರು ಅಣ್ಣ ತಮ್ಮವರು. ಅವ್ರ ಕಡೆಯಿಂದ ನಮಗೆ ಕುರಿ ಶೋಕಿ ಬಂತು, ಅವರೇ ಕೊಡ್ಸೋದು ಮರಿಗಳು. ಅವ್ರು 3 ಜನನೇ ಹೇಳಿ ಮರಿಗಳು ಕೊಡ್ಸೋದು. ನಾವೆಲ್ಲ ಒಂದೇ ಬೆಲ್ಟು ಎಲ್ಲ ಈಗ ಗ್ರೂಪ್ ಮಾಡ್ತಾಯಿದ್ದೀವಿ. ದೊಡ್ಡದಾಗಿ ಶೆಡ್ ರೆಡಿ ಮಾಡಿಸ್ತಾ ಇದ್ದೀವಿ. ಆಯಿತು ಅಂದರೆ ಎಲ್ಲ ಥರ ಮರಿನೂ. ಮತ್ತು ಬೇರೆ ಒಂದು ಕುರಿ ತರಬೇಕು ಅಂತ ಇದ್ದೀವಿ. 7.5 ಲಕ್ಷ ಹೇಳಿದ್ದಾರೆ. ಆ ಮರಿ ಒಂದು ತರಬೇಕು ಅಂತ ಇದ್ದೀವಿ. ಅದು ಆಡ್ಸೋಕೆ ಇಲ್ಲಿ ಚಾನ್ಸ್ ಕೊಡ್ತಾರೋ ಇಲ್ಲ ಗೊತ್ತಿಲ್ಲ. ಔಟ್ ಆಫ್ ಇದರಿಂದ ತರಿಸ್ತಾ ಇರೋದು.